ದಾರಿ ಉದ್ದಕ್ಕೂ ಕೇಸರಿಮಯ ಮಾಡಿದ್ದಾರೆ. ಆ ಕೇಸರಿಮಯ ಮಾಡಿದ್ದು ಯಾರು? ಸಾಮಾನ್ಯ ಕಾರ್ಯಕರ್ತರು. ಈ ಬಿಳಿ ಬಿದ್ದಾಗ ಮಾತ್ರ ನಂಗೆ ತುಂಬಾ ಬೇಸರ ಆಯ್ತು. ಈಗ ಶಾಲ್ ಮಾತ್ರ ನಂಗೆ ಕೇಸರಿ ಆಗ್ಬೇಕು. ನಮ್ದು ಜಾತ್ಯತೀತ ರಾಷ್ಟ್ರ. ಇವತ್ತು ಈ ಒಂದು ನಿರ್ಣಯ ನಮ್ಗೆ ಮುಳ್ಳಾಗಿ ನಿಂತಿದೆ. ಇಲ್ಲಿದ್ದ ಹೆಂಗಸರಿಗೆಲ್ಲ ಹೇಳ್ತಾನೆ, ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳು ಹಿಂದೂ ಮಕ್ಕಳೊಟ್ಟಿಗೆ ಹೋಗ್ಬೇಕು. ಲವ್ ಜಿಹಾದ್ ಇದನ್ನು ನಿಲ್ಲಿಸ್ಬೇಕು. ಬಿಡೋದಿಲ್ಲ. ಯಾವ ಸರ್ಕಾರ ಅದನ್ನು ಆಫೀಸರ್ಗಳು ಅದನ್ನು ತಪ್ಪು ಮಾಡಿದಾರ ಅವರೇ ಬಂದು ಸರಿ ಮಾಡಿ ಕೊಡ್ಬೇಕು. ನಮ್ಮ ಜನರು 100 ಸಾರಿ AC ಹತ್ರ ತಹಸೀಲ್ದಾರ್ ಹತ್ರ ಸಾಯ್ಬೇಕಾ? ಇದನ್ನು ಯಾಕೆ ಸರಿ ಮಾಡುವುದಿಲ್ಲ? ದಲಿತರು ನಮ್ಮ ಹಿಂದೂಗಳೇ. ನೋ ಹಿಂದೂಯಿಸಮ್ ಇಸ್ ಕಂಪ್ಲೀಟ್ ವಿದೌಟ್ ದಲಿತ್ಸ್. ಒಳಗೆ ಒಬ್ಬ ಕೂತ್ಕೊಳ್ಳೋದು, ಹೊರಗೆ ಒಂದು ಕೂತ್ಕೊಳ್ಳೋದು, ಅವನಿಗೆ ಅಲ್ಲಿ ನಾಚಿಗೆ. ಪ್ರಾಣಿಯ ಒಬ್ಬನಿಗೆ ಒಂದೇ ಹೆಂಡತಿ, 2 ಮಕ್ಕಳು. ಜಾಸ್ತಿ ಆದ್ರೆ ಅವನಿಗೆ ನೋ ವೋಟಿಂಗ್ ರೈಟ್ಸ್. ಆರ್ಮಿಯಲ್ಲಿ ಬಲಿಷ್ಠ ಆಗಿದೆ. ಬ್ರಹ್ಮ ಕಲಶಗಳಿಂದ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತಾ ಉಂಟು. ತಾಯಿ ದೇವಿಗೆ ನಮಸ್ಕರಿಸಿ ಹಾಗೂ ನಮ್ಮ ಹಿರಿಯರಾದ ಶ್ರೀ ಮೋಹನದಾಸ್ ಸ್ವಾಮಿಗಳಿಗೆ ವಂದಿಸಿ, ರವೀಶ್ ತಂತ್ರೆಯವರಿಗೂ ವಂದಿಸಿ, ಇಲ್ಲಿ ಇಬ್ಬರು ದೊಡ್ಡ ದೇಶದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂತಹ ರವಿ ಶೆಟ್ಟಿಯವರಿಗೂ ಹಾಗೂ ಸದಾವ್ ಶೆಟ್ಟರಿಗೂ ಮತ್ತು ಮಾರಪ್ಪ ಶೆಟ್ಟರು ಅವರೆಲ್ಲ ಇಷ್ಟೆಲ್ಲ ಬ್ರಹ್ಮಕಲಶದಲ್ಲಿ ವಹಿಸ್ಕೊಂಡಿದ್ದಾರೆ. ಹಾಗೆ ಉದಯ ಒಳ್ಳೆಯ ಕೆಲಸವನ್ನು ಮಾಡುವಂಥ ಉದಯ ಮತ್ತು ಇಲ್ಲಿ ನೆರೆದಂಥ ಎಲ್ಲ ರಂಗಮೂರ್ತಿಯವರಿಗೂ ಎಲ್ಲರಿಗೂ ನಮಸ್ಕರಿಸಿ, ಇಲ್ಲಿ ನೆರೆದಂಥ ಹಿಂದೂ ಬಾಂಧವರೇ, ಮಹಿಷಮರ್ದಿನಿ ದೇವಸ್ಥಾನ ಸುಂದರವಾಗಿ ನಿರ್ಮಿಸಿದ್ದಾರೆ. ಹಾಗೂ ದಾರಿಯಲ್ಲಿ ಬರುವ ನೋಡಿದೆ, ಇಡೀ ದಾರಿಯುದ್ದಕ್ಕೂ ಕೇಸರಿಮಯ ಮಾಡಿದ್ದಾರೆ. ದಾರಿ ಉದ್ದಕ್ಕೂ ಕೇಸರಿಮಯ ಮಾಡಿದ್ದಾರೆ. ಯಾರು ಮಾಡಿದ್ದು? ಆ ಕೇಸರಿಮಯ ಮಾಡಿದ್ದು ಯಾರು? ಸಾಮಾನ್ಯ ಕಾರ್ಯಕರ್ತರು. ಅವರಲ್ಲಿ ಒಂದು ಸ್ಫೂರ್ತಿ ಮನಸ್ಸಿನಲ್ಲಿದ್ದು, ಈ ದೇವಸ್ಥಾನದ ಬಗ್ಗೆ ಪ್ರೀತಿ ಇದ್ದು, ಅವರು ರಾತ್ರಿಯೆಲ್ಲ ಬಂಟಿಂಗ್ ಕಟ್ಟಿ ಚಂದವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟುವಾಗ ಇದನ್ನೆಲ್ಲ ಶೃಂಗಾರಮಯ ಮಾಡುವಾಗ ನನ್ನಂಥವರ ಪಾಲದರಲ್ಲಿ ಏನಿಲ್ಲ, ಅಥವಾ ಮಾರಪ್ಪ ಶೆಟ್ಟರ ಪಾಲಿಲ್ಲ, ರಂಗಮೂರ್ತಿಯವರ ಪಾಲಿಲ್ಲ. ಅವರು ಮನೆಯಲ್ಲಿ ಕೂತಿದ್ದಾರೆ. ಆದರೆ ನಮ್ಮ ಕಾರ್ಯಕರ್ತರು ರಾತ್ರಿಯೆಲ್ಲ ಕೂತು ಮಾಡಿದ್ದಾರೆ. ಏನು ಅವರಿಗೇನು ಇಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಯಾರು ಬಂದು ಅವರನ್ನು ಹೊಗಳುವುದಿಲ್ಲ, ಏನು ಮಾಡುವುದಿಲ್ಲ. ಆದರೆ ಹಿಂದೂ ಧರ್ಮದ ಪ್ರೀತಿಯ ಮೇಲೆ ಈ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಆದರೆ ನನ್ನ ಕುತ್ತಿಗೆಗೆ ಈ ಬಿಳಿ ಬಿದ್ದಾಗ ಮಾತ್ರ ನನಗೆ ತುಂಬ ಬೇಸರ ಆಯಿತು. ನನಗೆ ಬಿಳಿ ಬೇಕು, ನಾನು ಶರ್ಟೆಲ್ಲ ಬಿಳಿ ಹಾಕೋದು, ಆದರೆ ಕುತ್ತಿಗೆ ಶಾಲ್ ಮಾತ್ರ ನನಗೆ ಕೇಸರಿ ಆಗಬೇಕು. ನನಗೆ ನೀವು ಕೊಡಲಿಲ್ಲಲ್ಲ ಅಂತ ನನಗೆ ಬೇಜಾರಾಗ್ತಾ ಉಂಟು. ಯಾಕೆ ಹೀಗೆ ಮಾಡಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಹೋದಲ್ಲೆಲ್ಲ ಸ್ವಾಮಿಗಳೇ ನನಗೆ ಕೇಸರಿ ಶಾಲೆ ಹಾಕುವುದು, ನನಗೆ ಯಾರೂ ಬಿಳಿ ಶಾಲೆ ಹಾಕಲಿಲ್ಲ, ಇವರು ಹಾಕಿದ್ದಾರೆ ಬಿಳಿ ಶಾಲು. ನನಗೆ ತುಂಬ ಬೇಸರ ಆಗಿದೆ ಈ ವಿಷಯದಲ್ಲಿ. ಇರಲಿ, ನಮ್ಮ ಇದು ಯಾಕೆ ಗೊತ್ತುಂಟಾ? ಇದು ತಪ್ಪು ನಿಮ್ದಲ್ಲ ಸ್ವಾಮಿ. ನಾ 47ರಲ್ಲಿ ದೇಶ ವಿಭಜನೆ ಆದಾಗ ಅಂಬೇಡ್ಕರ್ ಹೇಳಿದರು, ಏನು, ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ, ಹಿಂದೂಗಳೆಲ್ಲ ಭಾರತ ದೇಶಕ್ಕೆ ಹೋಗಿ ಅಂತ ಹೇಳಿದರು. ಆದರೆ ನಮ್ಮಲ್ಲಿ ಒಬ್ಬರು ಭಾರಿ ದೊಡ್ಡ ಸಂತರಿದ್ದಾರೆ. ಅವರನ್ನು ಸಂತರು ಅಂತೇಳಿ ಅವನು ಹೇಳಬೇಕು. ಯಾಕಂತ ಹೇಳಿದರೆ ಅವರು ನಮ್ಮನ್ನು ಲಗಡಿ ತೆಗೆದವರು, ಅವರಿಗೆ ಸಂತ ಪದವಿಯನ್ನು ಕೊಡಬೇಕು.
ಅವರೇ ಜವಾಹರ್ಲಾಲ್ ನೆಹರು. ಅವರೇನು ಹೇಳಿದರು? ಬೇಡ, ನಮ್ಮದು ಜಾತ್ಯತೀತ ರಾಷ್ಟ್ರ, ಯಾರು ಬೇಕಾದ್ರೂ ಇದ್ದುಕೊಳ್ಳಿ, ಇಲ್ಲಿ ತೊಂದರೆ ಇಲ್ಲ. ಆದರೆ ಇವತ್ತು ಈ ಒಂದು ನಿರ್ಣಯ ನಮಗೆ ಮುಳ್ಳಾಗಿ ನಿಂತಿದೆ, ತಿಳ್ಕೊಳ್ಬೇಕು ನೀವು. ಮುಳ್ಳಾಗಿ ನಿಂತಿದೆ. ಇವತ್ತಾಗಲೇ ಹೇಳಿದರು, ಸದಾಶಿವ ಶೆಟ್ಟರು ಹೇಳಿದರು, 12 ಇದ್ದದ್ದು 20 ಆಯಿತು, ನಾವು 80 ಇದ್ದದ್ದು 70 ಆಯಿತು ಅಂತ ಹೇಳಿದರು. ಇನ್ನು ಹೀಗೆ ಇಳಿದು ನಮ್ಮ ಗತಿ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ಎಲ್ಲಿಗೆ ಹೋಗೋದು ಅಂತ ನನಗೆ ಗೊತ್ತಿಲ್ಲ. ಆ ನೇಪಾಳಕ್ಕಾದರೂ ಹೋಗುವ ಅಂತ ಹೇಳಿದರೆ ನೇಪಾಳದಲ್ಲಿ ಕೂಡ ಕಮ್ಯುನಿಸ್ಟ್ರು ಇದ್ದಾರೆ. ಎಲ್ಲಿ ಹೋಗುದು ಮಾರ್ರೆ? ಸಮುದ್ರಕ್ಕೆ ಹಾರಬೇಕು ನಾವು, ಬೇರೆ ಏನು ದಾರಿ ಇಲ್ಲ. ಯಾಕಂತ ಹೇಳಿದರೆ ನನಗಂತೂ ನನ್ನ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಅದು ಇದರಿಂದ ಏನು ಫೋರ್ಸಿಂದ ಹೀಗೆ ಕೈ ಮುಗಿಲಿಕ್ಕೆ ನಾವು ಮುಗಿತೇನೆ. ಯಾಕಂದ್ರೆ ನನ್ನ ದೇವರೇ ಅಲ್ಲಿ ಕೂಡ ಇರುವುದು. ನನ್ನ ದೇವರೇ ಚರ್ಚಲ್ಲಿ ಕೂಡ ಅವರೇ ಇರುವುದು. ನನ್ನ ದೇವರೇ ಇನ್ನೊಂದು ವೇಷ ಹಾಕಿ ಇದರಲ್ಲಿ ಮಸೀದಿಯಲ್ಲಿ ಇರುವುದು. ಆದರೆ ಇವರು ಹೇಳುವುದ ರೀತಿಯಲ್ಲಿ ನಾನು ಅವರನ್ನು ಪೂಜೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಆದ್ದರಿಂದ ಎಲ್ಲಿಗೆ ಹೋಗುವುದೇ ನಮ್ಗೆ ಗೊತ್ತಿಲ್ಲ. ಆಗಲೇ ಪ್ರತಿಜ್ಞೆ ತೊಟ್ಟಿದ್ದಾರೆ. 2047ರಲ್ಲಿ ಭಾರತವನ್ನು ಮುಸ್ಲಿಂ ರಾಷ್ಟ್ರವಾಗಿ ಘೋಷಿಸ್ತೇವೆ ಅಂತ ಹೇಳಿದ್ದಾರೆ. ಬಿಡಬಾರ್ದು, ಯಾವ ರೀತಿಯಲ್ಲೂ ಬಿಡಬಾರ್ದು. ಅದಕ್ಕೋಸ್ಕರ ನಮ್ಮ ಹೋರಾಟ. ನಾನಿವತ್ತು ಮುದುಕ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟಾ? ಅದನ್ನು ತಿಳಿಸ್ಲಿಕ್ಕೋಸ್ಕರ ಬಂದು ನಿಮಗೆ ತಿಳಿಸ್ಬೇಕು. ನೀವು ಜಾಗೃತರಾಗಬೇಕು. ಇದು ನಮ್ಮ ಹುಡುಗರಿದ್ದಾರೆ, ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರಿದ್ದಾರೆ. ಹುಡುಗರು ಭಾರಿ ಹುಷಾರಿದ್ದಾರೆ. ನೋಡಿ, ಯಾವುದಾರೊಬ್ಬ ಹುಡುಗಿ ಮುಸಲ್ಮಾನರೊಟ್ಟಿಗೆ ಹೋದ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ? ದೇವರಿಗೆ ಗೊತ್ತು, ಅವ್ರಿಗೆ ಗೊತ್ತಾಗ್ತದೆ. ಈ ನಮ್ಮ ನಾಯಿಗಳು ಬಾಂಬು ಸ್ಮೆಲ್ ಬರ್ತಂತೆ, ಹಿಡಿಗಿತಂತೆ. ಹಾಗೆ ನಮ್ಮ ಹುಡುಗರು ಭಾರಿ ಹುಷಾರಿದ್ದಾರೆ. ಕೂಡಲೇ ನನಗೆ ಅವರನ್ನು ಹಿಡಿದು 4 ಬಾರಿಸಿ ಆಮೇಲೆ ನನಗೆ ಫೋನ್ ಮಾಡ್ತಾರೆ, ಸರ್ ಹೊಡೆದಿದ್ದೇನೆ, ಸ್ವಲ್ಪ ಏನಾದರೂ ಮಾಡಿ ಬಿಡಿಸಿ ಅಂತ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ಅವರನ್ನು ಬಿಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದು ನನಗೆ ಭಾರಿ ಖುಷಿ. ನಾನು ಅವರಿಗೆ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ, ನಮ್ಮ ಹುಡುಗರಿಗೆ. ಯಾಕಂತ ಹೇಳಿದರೆ ಹಿಂದೂ ಧರ್ಮವನ್ನು ಉಳಿಸಿದವರು. ತಿಳ್ಕೊಳ್ಳಿ, ಈ ದೇಶದಲ್ಲಿ 4,000 ಹುಡುಗಿಯರು, 4,500 ಚಿಲ್ಲರೆ ಹುಡುಗಿಯರು ಮಾಯಾಗಿದ್ದಾರೆ. ಎಲ್ಲೂ ಇಲ್ಲ. ಇವತ್ತುವರೆಗೆ ಅವರು ಎಲ್ಲಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆ ಕೂಡ ಇಲ್ಲ. ಎಲ್ಲಿದ್ದಾರೆ ಅಂತಿಲ್ಲ, ಯಾವುದೂ ಇಲ್ಲ. ಎಲ್ಲಿ ಹೋದ್ರು ಅವರು? ಯಾಕೆ ಹೋದರು? ನಮ್ಮ ಒಬ್ಬರು ಶ್ರೀಮಂತರು ಪುತ್ತೂರು ಪೇಟೆಯಲ್ಲಿದ್ದಾರೆ. ಅವರ ಮಗಳು ಡ್ರೈವರ್ನೊಟ್ಟಿಗೆ ಓಡಿದ್ಲು. ಇವತ್ತಿಗೂ ಅವರು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಯಾರೋ ಹೇಳ್ತಾರೆ ಬಂಟ್ವಾಳದಲ್ಲಿ ಬೀಡಿ ಕಟ್ತಾ ಇದ್ದಾಳೆ. ಅಗರ್ಭ ಶ್ರೀಮಂತರ ಮಗಳು ಬಂಟ್ವಾಳದಲ್ಲಿ ಬೀಡಿ ಕಟ್ತಾ ಇದ್ದಾಳೆ ಅಂತ. ಬೇಕಾ? ಅವಳನ್ನು ಎಲ್ಲಿಯಾದರೂ ಮಾರೋದು, ISC ಕೊಡೋದು, ಎಲ್ಲ ವೇಶ್ಯಾಟಿಗೆ ಹಾಕುವುದು, ಇದೆಲ್ಲ ಮಾಡಬೇಕಾದ್ರೆ ಈ ಹುಡುಗಿಯರಿಗೆ ತಲೆನಾರು ಉಂಟ? ನಾನು ಮೊನ್ನೆ ಇದು ಡೆಲ್ಲಿಯಲ್ಲಿ ಬಾಂಬೆಯಲ್ಲಿ ಒಂದು ಹುಡುಗಿಯನ್ನು ಕೊಂದು 35 ಪೀಸ್ ಮಾಡಿ ಫ್ರಿಜ್ಜಿನೊಳಗಡೆ ಇಟ್ಟಿದ್ದಂತೆ. ನೋಡಿ, ಇದನ್ನು ನೋಡಿ ನನ್ನ ಹೃದಯ ಬಡಿಲಿಕ್ಕೆ ಶುರುವಾಯಿತು. ಆಗ ನಾನು ಪುತ್ತೂರು ಪೇಟೆ ಒಳಗೆಲ್ಲ ಹಾಕ್ಸಿದೆ, ಆ ವಿಷಯವನ್ನು ಹಾಕ್ಸಿದೆ. ಜನರಿಗೆಲ್ಲ ಇದು ಫ್ಲೆಕ್ಸ್ ಹಾಕ್ಸಿ ಎಲ್ಲರಿಗೆ ಗೊತ್ತಾಗುವ ಹಾಗೆ ಮಾಡಿದೆ. ಇನ್ನು ಮುಂದೆ ಆದರೂ ಜಾಗೃತಿ ಎಲ್ಲ ಕಾಲೇಜ್ಗಳ ಮುಂದೆ ಹುಡುಗಿಯರು ನೋಡಬೇಕು, ಅವರಿಗೆ ಗೊತ್ತಾಗಬೇಕು. ತಳುಕಿನಿಂದ ಸೆಂಟು ಅಥವಾ ಒಂದು ಸೀರೆ ಅಥವಾ ಒಂದು ಫ್ರೀ ಸಿಮ್ ಕೊಟ್ಟ ಕೂಡಲೇ ಅವ ಒಳ್ಳೆಯವನಾಗುವುದಿಲ್ಲ. ಖಂಡಿತವಾಗಿಯೂ ಪಟಿಂಗ ಅವ ನಿಮ್ಮನ್ನು ಹೊಂಚು ಹಾಕ್ತಾ ಇದ್ದಾನೆ, ತಿಳ್ಕೊಳ್ಳಿ. ಇನ್ನೊಂದು ವಿಷಯ, ಇಲ್ಲಿದ್ದ ಹೆಂಗಸರಿಗೆಲ್ಲ ಹೇಳ್ತಾನೆ, ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳು ಹಿಂದೂ ಮಕ್ಕಳೊಟ್ಟಿಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು. ಇನ್ನು ಏನು ಹೇಳ್ತಾರೆ, ಆ ಹುಡುಗಿ, ಆ ಬುರ್ಕದ ಹುಡುಗಿ ಹೇಳ್ತಾಳೆ, ನನ್ನ ಬರ್ತ್ಡೇ ಇವತ್ತು, ನಮ್ಮ ಮನೆಗೆ ಬಾ ಅಂತ ಹೇಳ್ತಾಳೆ.
ಈ ಗೂಸು ಈ ತಲೆ ಇಲ್ಲದ್ದು ಅವಳ ಮನೆಗೆ ಹೋಗ್ತದೆ. ಹೋದಾಗ ತಿನ್ನಲಿಕ್ಕೆ ಸರಿ ಕೊಡ್ತಾರೆ ಸ್ವಾಮಿಗಳೇ. ಸರಿ ಕೊಟ್ಟು ಆವಾಗ ಅವರ ಅಣ್ಣ ಬರ್ತಾನೆ. ಇವನಲ್ಲ ಅಣ್ಣ. ಅವನು ನೋಡಲಿಕ್ಕೆ ಸ್ವಲ್ಪ ಬಿಳಿಯಾಗಿ ವಾಚ್ ಗೀಚೆಲ್ಲ ಬಂಗಾರ ಹಾಕಿ ಸೆಂಟ್ ಹಾಕಿರ್ತಾನೆ. ಇವನಿಗೆ ಅವನು ನೋಡೋ ಒಂಥರ ಗರ್ರ ಅಂತದೆ. ಕೂಡಲೇ ಶುರುವಾಗ್ತದೆ. ಅವ ಶುರು ಮಾಡ್ತಾನೆ. ಇಲ್ಲ ನಂಬರ್ ಎಷ್ಟು? ನಂಬರ್ ತಗೊಳ್ತಾನೆ. ಅಲ್ಲಿಂದ ಶುರುವಾಗ್ತದೆ ಲವ್ ಜಿಹಾದ್. ಇದನ್ನು ನಿಲ್ಲಿಸ್ಬೇಕು, ಬಿಡೋದಿಲ್ಲ. ಈ ಕಳ್ಳರು ಲವ್ ಜಿಹಾದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಬಂದು ನೋಡಿ ಮಾರೇರೆ, ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟೋ ಜನ ಅವಸ್ಥೆ ಆಗ್ತದೆ ನೋಡಿ. ಫ್ರಿಜ್ನಲ್ಲಿ ಕೊಚ್ಚಿದ್ದೌದಾ, ಕೊಂದದ್ದೌದಾ, ಅವರನ್ನು ಎಲ್ಲಿದ್ದಾರೆ, ಅವರು ವೇಶ್ಯಾಟಿಗೆ ಓದದ್ದೌದಾ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಪ್ರಶ್ನೆ ಇಲ್ಲ, ನಮ್ಮ ದೇಶದಲ್ಲಿರುವ ಹುಡುಗಿಯರೆಲ್ಲರೂ ಹಿಂದೂಗಳಾಗಿಯೇ ಉಳಿಬೇಕು. ನೀವು ನಮ್ಮ ಹಿಂದೂಗಳ ಒಳಗೆ ಯಾರನ್ನು ಬೇಕಾದ್ರೂ ಪ್ರೀತಿಸಿ, ಯಾರನ್ನು ಬೇಕಾದ್ರೂ ಲವ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಗೆರೆಯಿಂದ ದಾಟಿದ್ರೆ ನಮ್ಮ ಹುಡುಗರಿದ್ದಾರೆ, ಜಾಗ್ರತೆ, ಒದಿತಾರೆ, ಹೊಡಿತಾರೆ, ಬಡಿತಾರೆ. ಅವರು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವರು ನಮ್ಮ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಂಡಿರ್ಬೇಕು. ಇನ್ನೊಂದು ವಿಷಯ, ನಮ್ಮ ಇವತ್ತೀಗ ನಮ್ಮ ಮುಖ್ಯಮಂತ್ರಿಯವರು ಹೇಳಿದರು, ಏನು ಹೇಳಿದರು, ಮನೆಗೆ ತಲುಪಿಸ್ತೇವೆ ಅಂತ ಹೇಳಿದರು. ಮನೆಗೆ ನಿಮ್ಮ ಇದೆಲ್ಲ ಸರ್ಟಿಫಿಕೇಟ್ ಎಲ್ಲ ಮನೆಗೆ ತಲುಪಿಸ್ತೇವೆ. ಮನೆಗೆ ತಲುಪಿಸೋದು ಬೇಡ ಮಾರಾಯರೇ, ಮುಖ್ಯಮಂತ್ರಿಗಳೇ, ಮನೆಗೆ ತಲುಪಿಸೋದು ಬೇಡ. ನಮ್ಮ ಸಾವಿರಾರು ಬಡ ರೈತರು ಮತ್ತು ಬಡವರು ನಮ್ಮ ಅಧಿಕಾರಿಗಳ ತಪ್ಪಿನಿಂದ, ಅಂದರೆ ಏನು ತಪ್ಪು, ಒಬ್ಬ ಸರ್ವೇರ್ ಬಂದು ಏನು ಮಾಡ್ತಾನೆ, ಅವು ದುಡ್ಡು ಕೊಟ್ಟು ಕೊಡಲಿ, ಇವನ ಆಸ್ತಿ ಅವನಿಗೆ ಬರೀತಾನೆ, ಅವನ ಆಸ್ತಿ ಇವನಿಗೆ ಬರೀತಾನೆ. ಬರ್ದ ಅವ ದುಡ್ಡು ತಗೊಂಡು ಅವ ಹೋಗ್ತಾನೆ, ಅವನಿಗೇನು ಅವಾಸ್ಲಾಗಿನವ, ಎಲ್ಲೋ ಈ ಊರಿನವನೇ ಅಲ್ಲ, ಬೇರೆ ಊರಿನವ. ಇವ ಗೊತ್ತಾಗೋದಿಲ್ಲ ಇವನಿಗೆ. ಆಮೇಲೆ ಮಾರಬೇಕು ಅಥವಾ ಲೋನ್ ತಗೊಳ್ಬೇಕು ಅಂತ ಹೇಳುವಾಗ ಗೊತ್ತಾಗ್ತದೆ, ನನ್ನ ಜಾಗವು ಅಲ್ಲಿ ಉಂಟು, ನನ್ನ ಜಾಗ ಇದಲ್ಲ ಅಂತೇಳಿ ಗೊತ್ತಾಗ್ತದೆ. ಏನು ಮಾಡೋದು? ಅದನ್ನು ಸರಿ ಮಾಡಬೇಕೆ ಅವ ಒದ್ದಾಡಬೇಕು. ಇದು ಕೂಡ್ದು ಯಾವ ಸರ್ಕಾರ ಅದನ್ನು ಆಫೀಸರ್ಗಳು ಅದನ್ನು ತಪ್ಪು ಮಾಡಿದಾರ ಅವರೇ ಬಂದು ಸರಿ ಮಾಡಿ ಕೊಡಬೇಕು. ಇದು ನನ್ನ ಅಭಿಪ್ರಾಯ. ನೀವು ಒಪ್ತೀರ ಇಲ್ವ? ನೀವು ಸುಮ್ಮನೆ ಕೂತಿದ್ದೀರಲ್ಲ, ಏನು ಒಪ್ಪುದಿಲ್ಲ ನೀವು? ಅವ ಮಾಡಿದ ಸರ್ವೇ, ಮಾಡಿದ ತಪ್ಪಿಗೆ ನಮ್ಮ ಜನರು 100 ಸಾರಿ AC ಹತ್ರ, ತಹಸೀಲ್ದಾರ್ ಹತ್ರ ಸಾಯ್ಬೇಕಾ? ಇದನ್ನು ಯಾಕೆ ಸರಿ ಮಾಡುವುದಿಲ್ಲ? ಮಾಡಬೇಕು. ಮತ್ತು ಅವನನ್ನು ಪನಿಷ್ಮೆಂಟ್ ಮಾಡಿ ಅವನನ್ನು ಡಿಸ್ಮಿಸ್ ಮಾಡಬೇಕು. ಏನ ಪರಮೋಸದಲ್ಲಿ ಆದರೆ ಪರವಾಗಿಲ್ಲದೆ ಬೇಕು ಅಂತ ಮಾಡಿದ್ದು. ಇಂಥದನ್ನು ನಾವು ನಿಲ್ಲಿಸಬೇಕು. ನಮ್ಮ ಬಡ ರೈತರಿಗೆ ಕಷ್ಟ ಕೊಡಬಾರ್ದು. ಅವರಿಗೆ ಸಿಕ್ಕುವಂತ ಎಲ್ಲ ದುಡ್ಡು ಸಿಕ್ಕಬೇಕು ಮತ್ತು ಅವರು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ನಮ್ಮ ಹಿಂದೂಗಳು ಬದುಕಬೇಕು. ನೀವು ತಿಳ್ಕೊಳ್ಬೇಕಿತ್ತು. ಆಮೇಲೆ ಯಾರು ಕೂಡ ಈ ಬಗ್ಗೆ ಯೋಚನೆ ಮಾಡಿಲ್ಲ. ಇದನ್ನು ಹೇಳಬೇಕು. ತಪ್ಪು ಮಾಡಿದ್ದು ಸರ್ವೇಯರ ಅಥವಾ ಕ್ಲಾರ್ಕ್ ತಪ್ಪು ಮಾಡಿದ್ದು. ಇದನ್ನು ಸರಿ ಮಾಡಬೇಕು ಒಂದು. ಆದ್ದರಿಂದ ಇದು ನಮಗೆ ಮನೆಗೆ ಸಪ್ಲೈ ಮಾಡಬೇಕು. ಅದು ಹೇಗೆ? ಇಲೆಕ್ಷನ್ ಬಂದ ಕೂಡಲೇ ಎಲ್ಲ ಏನೋ ದೊಡ್ಡ ತಲೆ ಮೇಲೆ ಕಲ್ಲು ಬಿದ್ದಾಗ ಮಾಡ್ತಾರೆ. ಇಲೆಕ್ಷನ್ ಅಂತ ಎಷ್ಟು ಜಾಗ್ರತೆ ಕೊಡ್ತಾರೆ. ಯಾಕಂದರೆ ಅವರಿಗೆ ಪನಿಷ್ಮೆಂಟ್ ಆಗ್ತದೆ. ಇದಕ್ಕೂ ಅದೇ ಪನಿಷ್ಮೆಂಟ್ ಬೇಕು. ಇಲೆಕ್ಷನ್ ಒಂದೇ ಅಲ್ಲ, ಇದಕ್ಕೂ ಅದೇ ಪನಿಷ್ಮೆಂಟ್ ಆಗಬೇಕು ಅಂತ ನಾನು ಈ ಮೂಲಕ ಮುಖ್ಯಮಂತ್ರಿಯವರಿಗೆ ಹೇಳಿಕೊಳ್ತೇನೆ. ಅವರು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ತಪ್ಪು ಮಾಡಿದಂಥ ರೆವೆನ್ಯೂ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಮತ್ತು ಅವರಿಗೆ ಸರಿ ಮಾಡಿ ಕೊಡಬೇಕು. ಅದು ಇನ್ನು ನಮ್ಮ ದೇಶ ಒಂದು ವಿಚಿತ್ರವಾದ ದೇಶ. ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಭಾಷೆ ಆಡುವವರೆಲ್ಲ ಒಟ್ಟಾಗಿ ಒಂದು ದೇಶ ಆಗಿದೆ. ಇವತ್ತು ನೀವು ನೋಡಿಕೊಳ್ಳಿ, ಈಗ ಸದಾಶಿವಟ್ರು ಹೇಳಿದರು, ಹಿಂದೂ ಧರ್ಮ ಇದ್ದರೆ ಈ ದೇಶ ಉಳಿತದೆ, ಇಲ್ಲಾದರೆ ಈ ದೇಶ ಉಳಿಯುವುದಿಲ್ಲ. ಇಟ್ ವಿಲ್ ನಾಟ್ ಬಿ ಎ ಡೆಮೋಕ್ರಸಿ.
ನಾವು ಹಿಂದೂಗಳೆಲ್ಲ ಒಟ್ಟಾಗಬೇಕು. ಹಿಂದೂಗಳಲ್ಲಿ ಭೇದ ಭಾವ ಇರಬಾರ್ದು. ನಮ್ಮಲ್ಲಿರುವಂಥ ದಲಿತರನ್ನು ನಾವು ಬೇರೆ ಅಂತ ನೋಡಬಾರ್ದು. ದಲಿತರು ನಮ್ಮ ಹಿಂದೂಗಳೇ, ಅವರಿಗೆ ನಾವು ಸಮಾನ ಹಕ್ಕನ್ನು ಕೊಡಬೇಕು. ಅವರು 18% ಇದ್ದಾರೆ. ದಲಿತರು ಹಿಂದೂಗಳೊಟ್ಟಿಗೆ ಸೇರಿದರೆ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತದೆ, ಬಲಿಷ್ಠ ಆಗ್ತದೆ. ಅದನ್ನು ತಿಳ್ಕೊಳ್ಬೇಕು ಎಲ್ಲರೂ. ನೋ ಹಿಂದೂಯಿಸಮ್ ಇಸ್ ಕಂಪ್ಲೀಟ್ ವಿದೌಟ್ ದಲಿತ್ಸ್. ದಲಿತರನ್ನು ತಗೊಳ್ಬೇಕು. ಏನು ಮಾಡ್ಬೇಕು? ದಲಿತರ ತಗೊಳ್ಬೇಕು. ದಲಿತರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಒಳಗೆ ಒಬ್ಬ ಕೂತ್ಕೊಳ್ಳೋದು ಊಟ ಮಾಡಿ, ಹೊರಗೆ ಒಂದು ಕೂತ್ಕೊಳ್ಳೋದು. ಅವನಿಗೆ ಅಲ್ಲಿ ನಾಚಿಗೆ ಎಂಥದ್ದು? ಪ್ರಾಣಿಯ ಹಾಗೆ ಯಾಕೆ ಮಾಡೋದು? ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಊಟ ಮಾಡಿ ಬಡಿಸ್ಬೇಕು. ಹಣ್ಣು ಕಾಯ್ಕೊ, ಇದು ತರಕಾರಿ ಕೊಚ್ಚಬೇಕು, ಎಲ್ಲ ಮಾಡಬೇಕು. ನೀವು ಮಾಡಿದ್ದೀರಿ ದೇವಸ್ಥಾನದಲ್ಲಿ? ಹಾಗೆ ಹೇಳ್ಬೇಕು. ನೀವು ಇವತ್ತು ಈಗ ಮಾಡಿದ್ದೀರಾ? ಮಾಡಿದಿರ ಹೇಳಿ. ಮಾತಾಡೋದಿಲ್ಲ ಅಲ್ಲ. ಮಾಡಿದ್ದೀರಾ? ದಲಿತರ ಮಂದಿ ಎಲ್ಲ ಕೊಚ್ಚಬೇಕು, ಎಲ್ಲ ಮಾಡಬೇಕು. ಬಡಿಸುವಾಗ ಒಟ್ಟಿಗೆ ಕೂತ್ಕೊಳ್ಬೇಕು, ಊಟ ಒಟ್ಟಿಗೆ ಮಾಡಬೇಕು. ಮಾಡಿದ್ದೀರಾ? ಹಾಂ, ಸರಿ, ರೈಟ್. ನೀವು ಪಾಸ್. ಭಾರಿ ಸಂತೋಷ. ಅದು ಮಾಡಬೇಕು. ಮಾರಪ್ಪ ಶೆಟ್ರು, ನೀವು ಜವಾಬ್ದಾರಿ. ನೀವೇನಾದರೂ ತಪ್ಪಿದರೆ ನಿಮ್ಮ ಮೇಲೆ ಕೇಸ್ ನಮ್ಮದು. ನಿಮ್ಮನ್ನು ಬಿಡುವುದಿಲ್ಲ. ಆಮೇಲೆ ನಮ್ಮ ದೇಶ ಸುತ್ತಲೂ ನಮಗೆ ವೈರಿಗಳಿದ್ದಾರೆ. ನಿಮ್ಗೆ ಗೊತ್ತುಂಟು. ನಮ್ಮ ದೇಶ ಸುತ್ತಲೂ ಚೈನಾ, ಪಾಕಿಸ್ತಾನ, ನೇಪಾಳ, ಬರ್ಮಾ, ಸಿಲೋನ್ ಎಲ್ಲ ನಮ್ಮ ಬಾಂಗ್ಲಾದೇಶ ಎಲ್ಲ ನಮ್ಮ ವಿರೋಧಿಗಳು. ಆ ವಿರೋಧದಿಂದಾಗಿ ನಮಗೆ ತುಂಬ ಕಷ್ಟ ಆಗಿದೆ. ನಮ್ಮ ರಾಷ್ಟ್ರೀಯ ನಮ್ಮ ಈ ಆದಾಯ, ನಮ್ಮ ರಾಷ್ಟ್ರೀಯ ಬಜೆಟ್ನಲ್ಲಿ ರಕ್ಷಣೆಗೆ ತುಂಬ ದುಡ್ಡು ಇಡಬೇಕಾಗ್ತದೆ. ಯಾಕಂತೇಳಿದ್ರೆ ಇವನನ್ನು ಎದುರಿಸಬೇಕು. ಮುಂಚೆ 62ರಲ್ಲಿ ಚೈನಾ ಆಕ್ರಮಣ ಮಾಡಿದಾಗ ನಮ್ಮ ಸೈನಿಕರಿಗೆ ಸರಿಯಾದ ಬೂಟ್ಸ್ ಇರಲಿಲ್ಲ, ಸರಿಯಾದ ಹೊದಿಕೆ ಇರಲಿಲ್ಲ, ಗುಂಡುಗಳಿರಲಿಲ್ಲ. ಆದ್ರಣ ಸಾವಿರಾರು ಸೈನಿಕರು ಸತ್ತೋದ್ರು. ಇವತ್ತು ಮೋದಿಯವರು ಬಂದ ಮೇಲೆ ಮತ್ತು ಮಾರ್ಗ ಇರಲಿಲ್ಲ. ಇವತ್ತು ಮೋದಿಯವರು ಬಂದ ಮೇಲೆ ಲಡಾಖ್ನಂಥ ಪ್ರದೇಶಕ್ಕೆ ಭಾರಿ ಒಳ್ಳೆ ರಸ್ತೆಗಳು, ಬ್ಯೂಟಿಫುಲ್ ರೋಡ್ಸ್, ಚಂದದ ರೋಡ್ಸ್ ಎಲ್ಲ ಆಗಿದೆ. ಅಲ್ಲಿಗೆ ಹೋಗ್ಬೋದು. ಇವು ವಿಮಾನವನ್ನು ಇಳಿಸುವಂಥ ರೋಡ್ಗಳನ್ನು ಕೂಡ ಮಾಡಿದ್ದಾರೆ. ಇವತ್ತು ಒಂದು ಗಳಿಗೆಯಲ್ಲಿ ನಮ್ಮ ಆರ್ಮಿಯನ್ನು ಇದಕ್ಕೆ ಗಡಿಗೆ ಕೊಂಡೋಗುವಂಥ ವ್ಯವಸ್ಥೆ ಉಂಟು. ಎಷ್ಟೋ ಟನೆಲ್ಗಳುಂಟು, ಎಲ್ಲ ಉಂಟು. ಇನ್ನೂ ಆಗಬೇಕು. ಆಗಲೇ ಪೂರ್ತಿ ಆಗಲಿಲ್ಲ, ಆಗಬೇಕು ಇನ್ನು ಕೂಡ. ಎಲ್ಲ ಆಗಿ ನಾವು ಚೈನಾ ಅಲ್ಲ, ಅವ್ರ ಅಪ್ಪ ಬಂದರೂ ಬಿಡಬಾರ್ದು. ಇದು ಒಂದು ನಾವು ಬಲಿಷ್ಠರಾಗಬೇಕು. ಇದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲೇ ಇವತ್ತು ರಕ್ಷಣಾ ಸಾಮಾನುಗಳು ತಯಾರಾಗ್ತಾ ಉಂಟು. ಮೊದಲು ಒಂದು ಬುಲೆಟನ್ನು ಜರ್ಮನಿ ತರಿಸ್ಬೇಕಿತ್ತು. ಇವತ್ತು ಹಾಗಿಲ್ಲ. ನಮ್ಮ ರಕ್ಷಣೆಗೆ ಬೇಕಾದಂತಹ ವಸ್ತುಗಳನ್ನು ನಮ್ಮ ದೇಶದಲ್ಲೇ ತಯಾರು ಮಾಡ್ತಾರೆ. ಮಾತ್ರ ಅಲ್ಲ, ಪರದೇಶಕ್ಕೆ ರಫ್ತು ಮಾಡ್ತಾರೆ. ವಿಮಾನಗಳು ಕೂಡ ರಫ್ತು ಮಾಡ್ತಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ನಾವು ಸೋತದ್ದು ಎಲ್ಲಿ ಅಂತ ಹೇಳಿದರೆ, ನಮ್ಮಲ್ಲಿ ಭಾರತ ದೇಶದಲ್ಲಿ ತೈಲ ಇಲ್ಲ. ನಾವು ಸೋತದ್ದು ಸ್ವಾಮಿಗಳೇ ಅದರಿಂದ. ತೈಲ ಇಲ್ಲ ಅಲ್ಲಿ. ಓನ್ಲಿ 20%, 20% ಮಾತ್ರ ತೈಲ ನಮಗೆ ಬೇಕಾದಷ್ಟು ಇರುವುದು. ಇನ್ನು 80% ತೈಲ ನಾವು ಆಮದು ಮಾಡಬೇಕು. ನಮ್ಮ ಎಲ್ಲ ದುಡ್ಡು ಅದಕ್ಕೆ ಹೋಗ್ತದೆ. ಈಗ ಮೋದಿಯವರು ಬಂದ ಮೇಲೆ ಒಂದು ಹೊಸ ಐಡಿಯಾ ಮಾಡಿದ್ದಾರೆ. ಎಥನಾಲ್ ಬೆರೆಸಿ ಪೆಟ್ರೋಲ್ನ ಖರ್ಚು ಕಮ್ಮಿ ಮಾಡಿದ್ದಾರೆ. ಇನ್ನೊಂದು 1 ವರ್ಷದಲ್ಲಿ ಎಥನಾಲ್ ಪ್ಲ್ಯಾಂಟ್ಸ್ ತುಂಬ ಆಗಿ ಪೆಟ್ರೋಲ್ ಮತ್ತು ಎಥನಾಲ್ ಬೆರೆಸಿ ಯೂಸ್ ಮಾಡುವಂಥ ಸಂದರ್ಭ ಬರ್ತದೆ. ಇದು ನಮಗೆ ಭಾರಿ ಸಂತದ ವಿಷಯ. ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ನಮ್ಮ ಫಾರೆಕ್ಸ್ ರಿಸರ್ವ್ ಅಂತ ಉಂಟು. ನಮ್ಮ ದೇಶದ ದುಡ್ಡಿನ ಕಂತೆ. ಒಂದು ಕಾಲದಲ್ಲಿ ನಾವು ಬಂಗಾರವನ್ನು ನಾವು ಇಂಗ್ಲೆಂಡಿಗೆ ಮಾರಿದ್ದೇವೆ. ಒಂದು ಕಾಲದಲ್ಲಿ ಆ ಚಂದ್ರಶೇಖರ್ ಅಂತ ಹೇಳುವಂಥ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು. ಆವಾಗ ನಮ್ಮ ಬಂಗಾರದ ಗಟ್ಟಿಗಳನ್ನು ನಾವು ಮಾರಿದ್ದೇವೆ. ರವಿ ಶೆಟ್ಟಿ ನಿಮ್ಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ. ಬಂಗಾರವನ್ನು ನಾವು ಮಾರಿದ್ದೇವೆ. ನಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ಇಲ್ಲದೆ. ಈಗ ಹಾಗಿಲ್ಲ. ಈಗ ಗಿಯಾನಾ ಎಂಬ ಒಂದು ಊರುಂಟು. ಗಿಯಾನಾ ಎಂಬ ಒಂದು ಊರುಂಟು. ಎಲ್ಲಿ ಗೊತ್ತುಂಟ?
ಸೌತ್ ಅಮೇರಿಕಾದಲ್ಲಿ. ಆ ದೇಶ ಸಣ್ಣ ದೇಶ, ಅಲ್ಲಿ ನಮಗೂ ಅವರಿಗೂ ಭಾರಿ ಬಾಂಧವ್ಯ. ಬಹುಶಃ ಅಲ್ಲಿ ಸ್ವಲ್ಪ ಭಾರತೀಯರು ಇರಬೇಕು, ಅದಕ್ಕೆ ಭಾರಿ ಸಂಬಂಧ. ಗಯಾನ ಎಂಬ ಊರು. ಆ ಗಯಾನದಲ್ಲಿ ಮೊನ್ನೆ ಗೊತ್ತಾಯಿತು, ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಇದೆ. ಆ ಪೆಟ್ರೋಲನ್ನು ತುಂಬ ಪೆಟ್ರೋಲ್ ಉಂಟಲ್ಲಿ, ಅದನ್ನು ನಾವು ಕೊರೆದು ಅವರಿಗೆ ತೋರಿಸಿಕೊಟ್ಟಿದ್ದೇವೆ. ನಮಗೂ ಅವರಿಗೆ ಒಪ್ಪಂದ ಆಗಿದೆ. ಏನು ಒಪ್ಪಂದ? ಎಷ್ಟೋ ಪರ್ಸೆಂಟ್ ನಮಗೆ ಬಾಕಿದ ಅವರಿಗೆ ಅಂತ. ಹಾಗಾಗಿ ಅಲ್ಲಿಂದ ಪೆಟ್ರೋಲ್, ಅದು ಸಣ್ಣ, ಭಾರಿ ಸಣ್ಣ ದೇಶ, ಬಹುಶಃ ದಕ್ಷಿಣ ಕನ್ನಡದಷ್ಟು ದೊಡ್ಡದಿಲ್ಲ ಅದು. ಆ ದೇಶದಲ್ಲಿ ಪೆಟ್ರೋಲ್ ಸಿಕ್ಕಿದೆ. ಆ ಪೆಟ್ರೋಲನ್ನು ನಮ್ಮ ದೇಶಕ್ಕೆ ತಂದರೆ ನಮ್ಮ ಪೆಟ್ರೋಲ್ನ ಬಿಲ್ ಕಮ್ಮಿ ಆಗ್ತದೆ. ಅದು ಭಾಳ ಸಂತೋಷದ ವಿಷಯ. ಇನ್ನು ಕಾಶ್ಮೀರದಲ್ಲಿ ಅದೊಂದು ಲೋಹ, ಟೈಟಾನ್ ಎಂಬ ಲೋಹ ಸಿಕ್ಕಿದೆ. ಅದನ್ನು ಭಾರಿ ಒಳ್ಳೆ ರೀತಿಯಲ್ಲಿ ರೇಡಿಯಂ ಇರುವಂಥ ಲೋಹವನ್ನು ಎತ್ತಿದರೆ ಸ್ವಲ್ಪ ಕಷ್ಟ ಉಂಟು, ಸ್ವಲ್ಪ ವರ್ಷ ಹೋಗಬೇಕು. ವರ್ಷ ಹೋಗಿ ಅದನ್ನು ನಾವು ಎತ್ತಿದರೆ ನಾವು ಬಲಿಷ್ಠರಾಗ್ತೇವೆ. ಈಗ ನೀವು ಭಾರತ ದೇಶ $5 ಟ್ರಿಲಿಯನ್ ದೇಶ ನಾವು ಒಪ್ಪುವುದಿಲ್ಲ. ಇನ್ನೂ ಜನರು ಬಡ ಸ್ಥಿತಿಯಲ್ಲಿ ಇದ್ದಾರೆ. ಒಂದು ಪೇಷಂಟ್ ಸೀರಿಯಸ್ ಆಗಿರೋ ಒಂದು ಆಪರೇಷನ್ ಆಗಬೇಕು ಅಥವಾ ಒಂದು ಹಾರ್ಟ್ ಇದಾಗಬೇಕು ಅಂತೇಳಿ ಜನರು ದುಡ್ಡಿಲ್ಲ ಅಂತಾರೆ. ಅಂಥ ದೇಶ ಈಗ. ಇದಾಗಬಾರ್ದು. ಎಲ್ಲರೂ ಅವರವರ ರಕ್ಷಣೆಯನ್ನು ಮಾಡಲಿಕ್ಕೆ, ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸರಿಯಾಗಿರಬೇಕು. ಆದ್ದರಿಂದ ಆ ಕಾಶ್ಮೀರದಲ್ಲಿರುವಂತಹ ಲೋಹದಿಂದ ಮತ್ತು ಪೆಟ್ರೋಲ್ನಿಂದ ಮತ್ತು ಸೆಮಿಕಂಡಕ್ಟರ್ ಅಂತ ಹೇಳುವಂತಹ ಒಂದು ವಸ್ತುವನ್ನು ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದೆಲ್ಲ ಆದರೆ ನಮ್ಮ ದೇಶ ಶಕ್ತಿಶಾಲಿ ರಾಷ್ಟ್ರ ಆಗ್ತದೆ. ಅದರ ಒಟ್ಟಿಗೆ ಮೋದಿಯವರು ಯೂನಿಫಾರ್ಮ್ ಸಿವಿಲ್ ಕೋಡ್, ಏನದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು? ಸದಾಶಿವ ಹೇಳಿದರು 70 80 ಆಗ್ತದೆ ಅಂತೇಳಿ. ಅದಾಗಲಿ ಕೂಡುದು. ಒಬ್ಬನಿಗೆ ಒಂದೇ ಹೆಂಡತಿ, 4 ಹೆಂಡತಿ ಸಾಧ್ಯ ಇಲ್ಲ. 4 ಹೆಂಡತಿ ಆಗುವುದಿಲ್ಲ. ಒಬ್ಬನಿಗೆ ಒಂದೇ ಹೆಂಡತಿ, 2 ಮಕ್ಕಳು. 2 ಮಕ್ಕಳಿಂದ ಜಾಸ್ತಿ ಆದರೆ ಏನು ಮಾಡೋದು? ಮಾರೆ ಜಾಸ್ತಿ ಆದರೆ ಅವನಿಗೆ ನೋ ವೋಟಿಂಗ್ ರೈಟ್ಸ್, ವೋಟ್ ಆಗೋ ರೈಟ್ ಇಲ್ಲ ಅವನಿಗೆ. ಗೌರ್ಮೆಂಟ್ನ ಯಾವುದೇ ಸವಲತ್ತು ಸಿಕ್ಕುವುದಿಲ್ಲ. ಹೀಗೆ ಮಾಡಿದರೆ ಇದು ಮಾಡ್ತಾರೆ ಮೋದಿಯವರು ಇದನ್ನು ಮಾಡಿದರೆ ನಮ್ಮ ದೇಶದ ಪಾಪ್ಯುಲೇಷನ್ನಲ್ಲಿ 80% ಹಿಂದೂಗಳೇ, 20% ಇವರು ಮೈನಾರಿಟೀಸ್ ಆಗಿ ಉಳಿತಾರೆ, ಅಲ್ಪಸಂಖ್ಯೆ ಉಳಿತಾರೆ. ಇಲ್ಲದಿದ್ದರೆ ನಮ್ಮ ದೇಶ ಅದು ಕಿತ್ಕೊಂಡು ಹೋಗ್ತದೆ. ಇದನ್ನು ನೀವು ತಿಳ್ಕೊಳ್ಬೇಕು. ನಮ್ಮ ದೇಶ ಆರ್ಮಿಯಲ್ಲಿ ಬಲಿಷ್ಠ ಆಗಿದೆ, ಆರ್ಥಿಕವಾಗಿ ಬಲಿಷ್ಠ ಆಗ್ತಾ ಉಂಟು. ಆಮೇಲೆ ನಾವು ಹಿಂದೂ ಧರ್ಮ ಕೂಡ ಬಲಿಷ್ಠ ಆಗ್ತಾ ಉಂಟು. ನಮ್ಮಲ್ಲಿ ಭಾರಿ ಹುಡುಗರು ಜನರಿದ್ದಾರೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದ್ದವರು. ಅಂಥವರ ಬಲಿದಾನದಿಂದ ಈ ದೇಶದಲ್ಲಿ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತಾ ಉಂಟು. ಇಂಥ ಸಾವಿರಾರು ಬ್ರಹ್ಮ ಕಲಶಗಳಿಂದ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತಾ ಉಂಟು. ನೀವು ಹಿಂದೂಗಳಾಗಿಯೇ ಉಳಿಬೇಕು, ನೀವು ಯಾವ ಧರ್ಮಕ್ಕೂ ಇದು ಮಾಡಬಾರ್ದು ಅಂದರೆ ಅರ್ಥ ಬೇರೆಯವರಿಗೆ ಹೊಡಿಬೇಕು ಅಂತಲ್ಲ. ನಿಮ್ಮ ಧರ್ಮದಲ್ಲಿ ನೀವು ಕೈ ಮುಗಿತಾ ಇರಿ, ಬೇರೆಯವರ ತಂಟೆಗೆ ಹೋಗಬೇಡಿ. ಆದರೆ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿಯೇ ಉಳಿಬೇಕು. ಹಾಗಿದ್ದರೆ ಎಲ್ಲರಿಗೂ ಒಳ್ಳೆಯದು. ಇದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಈ ಮಾತಲ್ಲಿ ಹೇಳಬೇಕು ಅಂತ ನಾನು ಬಂದಿದ್ದೇನೆ ಇಲ್ಲಿಗೆ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆದ್ದರಿಂದ ಎಲ್ಲರಿಗೂ ನಾನು ಹೇಳುವುದಿಷ್ಟೇ. ಈಗ ಮೆಡ್ರಾಸ್ನವ ಏನು ಮಾಡ್ತಾ ಇದ್ದಾನೆ, ಈ ತಮಿಳ್ನಾಡಿನವ, ಅವ ಹೇಳ್ತಾನೆ ಚೋಳರಾಜ ಶಿವಭಕ್ತ, ವಿಷ್ಣು ಅಂತ ಇಲ್ವೇ ಇಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಒಂದು ಕಲ್ಪನೆ, ಹಾಗೇನಿಲ್ಲ. ಶಿವ ವಿಷ್ಣು ಎರಡು ಒಂದೇ, ಶಿವನು ಒಂದೇ, ವಿಷ್ಣು ಒಂದೇ, ಬ್ರಹ್ಮನು ಒಂದೇ, ಎಲ್ಲ ಒಂದೇ. ಅದನ್ನು ನಾವು ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ಕಾಲದಲ್ಲಿ ಕರ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ,
ನಾನೇನಾದರೂ ಈ ತಪ್ಪು ಮಾಡಿದರೆ ಶಿವ ವಿಷ್ಣುವಲ್ಲಿ ಭೇದ ಹುಡುಕಿದ ತಪ್ಪು ನನ್ನ ಮೇಲೆ ಬರಲಿ ಅಂತ. ಅಂದರೆ ಅದರ ಅರ್ಥ ಹಿಂದೆ ಕೂಡ ಇತ್ತದು. ಶಿವ ಮತ್ತು ವಿಷ್ಣುವಲ್ಲಿ ಭೇದ ಹುಡುಕಿದರೆ ಅದು ಮಹಾಪಾಪ ಅಂತೆ. ಆದ್ದರಿಂದ ಅದು ಮಾಡಬಾರ್ದು ಹೇಳುದು ಹೇಳಿದ್ದಾನೆ. ಅವ ಹೇಳಿದಾಳೆ ಅವನಿಗೇನು ಈ ನಮ್ಮ ಹಿಂದೂ ಧರ್ಮದಿಂದ ತಮಿಳ್ನಾಡನ್ನು ಬೇರೆ ಮಾಡಬೇಕು, ಇದು ಅವನ ಕೆಲಸ. ಇನ್ನು ಪಂಜಾಬಿನಲ್ಲಿ ಆ ಅಕಾಲಿಗಳು ಏನು ಮಾಡ್ತಾರೆ, ಅಕಾಲಿಗಳು ಏನು ಮಾಡ್ತಾರೆ, ಅವರು ನಮಗೆ ಖಾಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಹಾಯ ಮಾಡುವವರು ಪಾಕಿಸ್ತಾನದವರು. ಅವರಿಗೆ ಇಲ್ಲಿ ಊಟ ಮಾಡಲಿಕ್ಕೆ ಗತಿ ಇಲ್ಲ, ಅವರಿಗೆ ಅವರು ಇದಕ್ಕೆ ಇವರಿಗೆ ಅಂತ ಸಹಾಯ ಮಾಡೋದು ಕರ್ಮ. ಅಲ್ಲಿದ್ದ ಗುರುದ್ವಾರ ಎಲ್ಲ ಒಡೆದಾಕಿದ್ದಾರೆ, ಅಷ್ಟು ಗೊತ್ತಾಗೋದಿಲ್ವ. ಆ ಗುರುದ್ವಾರ ಒಡೆದಾಕಿದವರಿಗೆ ಸಪೋರ್ಟ್ ತಗೊಂಡು ಮಾಡಿದ ಅಷ್ಟು ಮಹಾಪಾಪದಲ್ಲಿ ಒಂದು ಪಾಪ ಅವರಿಗೆ ಸೇರ್ತದೆ. ಆದ್ದರಿಂದ ಬಂಧುಗಳೇ, ಹಿಂದೂ ಧರ್ಮ ಒಂದಾಗಬೇಕು, ಭಾರತ ದೇಶ ಮಹಾನ್ ಆಗಬೇಕು, ನಮ್ಮ ಸೋಲ್ಜರ್ಗಳು ಯಾರು ಸಾಯಬಾರ್ದು, ಎಲ್ಲ ನಮ್ಮ ದೇವರನ್ನು ಕೈ ಮುಗಿಯುವಂತ ಇದು ನಮಗೆ ಬೇಕು. ಇದು ನಿಮಗೆ ನಮ್ಮ ಎಲ್ಲರ ಆಸೆ. ದೇವರಿಗೆ ಈ ವಿಷಯ ಕೈ ಮುಗಿದು ನಾನು ಹೇಳುತ್ತೇನೆ ಅಂತ ಹೇಳಿದ್ರೆ, ಜೈ ಹಿಂದ್, ಜೈ ಹಿಂದ್. ಒಂದೇ ಅಪ್ಪ, ನೋ ಕ್ವಶನ್ ಆಫ್ ಜೈ ಕರ್ನಾಟಕ. ನಮಗೆ ಒಂದೇ ಅಪ್ಪ, ಜೈ ಹಿಂದ್, ಜೈ ಹಿಂದ್. ನೋ ಕರ್ನಾಟಕ, ನೋ ಮಹಾರಾಷ್ಟ್ರ. ಜೈ ಹಿಂದ್ ಒಂದು ಮಾತ್ರ. ನಮ್ಮ ದೇಶ ಹಿಂದೂ ದೇಶ. ಜೈ ಹಿಂದ್. ಧನ್ಯವಾದಗಳು ಡಾಕ್ಟರ್ ಪ್ರಸಾದ್ ಅವರಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.